ಚೆನ್ನೈನಲ್ಲಿರುವ ದಿವಂಗತ ನಡಿಗರ್ ತಿಲಕಂ ಶಿವಾಜಿ ಗಣೇಶನ್ ಅವರ ಮನೆಯನ್ನು ಜಪ್ತಿ ಮಾಡಿ ವಶಕ್ಕೆ ಪಡೆಯುವಂತೆ ಹಾಗೂ ಸಾಲ ಸರಿತೂಗಿಸಲು ಏಲಂ ಹಾಕುವುದೇ ಎಂಬ ಬಗೆಗೆ ಆಲೋಚಿಸುವಂತೆ ಮದ್ರಾಸು ಹೈಕೋರ್ಟ್ ಕಟ್ಟಳೆ ಇಟ್ಟಿದೆ. ಶಿವಾಜಿ ಗಣೇಶನ್ರ ಮೊಮ್ಮಗ ನಟ ದುಷ್ಯಂತ್ ಮತ್ತು ಪತ್ನಿ ಅಭಿರಾಮಿ ಮತ್ತಿತರರು ಸೇರಿ ವಿಷ್ಣು ವಿಶಾಲ್ ನಿವೇದಿತಾ ನಟನೆಯಲ್ಲಿ ಜಗಜ್ಜಾಲ ಕಿಲಾಡಿ ಚಿತ್ರ ತಯಾರಿಸಿದ್ರು. ಆದರೆ ಅದು 4 ವರ್ಷದಿಂದ ಮುಗಿದಿಲ್ಲ, ಬಿಡುಗಡೆಯಾಗಿಲ್ಲ. ಧನಭಾಗ್ಯಂ ಎಂಟರ್ಪ್ರೈಸಸ್ ಸಂಸ್ಥೆಯಿಂದ 30% ಬಡ್ಡಿಗೆ 3,74,75,000 ರೂಪಾಯಿ ಸಾಲ ಮಾಡಿದ್ರು. ಅದು ಬಡ್ಡಿಯೆಲ್ಲ ಸೇರಿ 9,02,40,000 ರೂಪಾಯಿ ಆಗಿದೆ. ಕಳೆದ ವರ್ಷ ಅವರು ಕೋರ್ಟಿಗೆ ಹೋಗಿದ್ರು. ಆಗ ಕೋರ್ಟು ಮನೆಯಿಲ್ಲವೇ ಸಾಲ ಮೌಲ್ಯದ ಆಸ್ತಿಯನ್ನು ಪಡೆಯುವಂತೆ ತಿಳಿಸಿತ್ತು. ಆದರೆ ಶಿವಾಜಿ ಗಣೇಶನ್ ಮಗ ರಾಮ್ಕುಮಾರ್ ಸಿನಿಮಾ ಮುಗಿದಿಲ್ಲ, ಮನೆಗೆ ನಾವೆಲ್ಲ ಪಾಲುದಾರರು ಎಂದು ಹೈಕೋರ್ಟ್ಗೆ ಹೋಗಿದ್ರು. ಈಗ ಹೈಕೋರ್ಟ್ ಕೂಡ ಸಾಲ ವಸೂಲಾತಿಗೆ ಮನೆ ಜಪ್ತಿ ಮಾಡಿ ವಶಕ್ಕೆ ಪಡೆಯುವಂತೆ ತೀರ್ಪು ನೀಡಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಚೆನ್ನೈ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.